ಲಾಕ್ಡೌನ್ನಲ್ಲಿ ವಾಹನ ಸಂಚಾರವಿಲ್ಲದೆ ಜನಸಾಮಾನ್ಯರಿಗೆ ನ್ಯಾಯಬೆಲೆ ಅಂಗಡಿಯಿಂದ ಪಡಿತರ ಸಾಗಾಟವೇ ದೊಡ್ಡ ಚಿಂತೆಯಾಗಿದೆ. ಆದರೆ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮ ಪಂಚಾಯತ್ ಜನಸಾಮಾನ್ಯರ ಸಮಸ್ಯೆ ದೂರ ಮಾಡಿ ನಿಜಕ್ಕೂ ಮಾದರಿಯಾಗಿದೆ. ಗ್ರಾಮಸ್ಥರು ನ್ಯಾಯಬೆಲೆ ಅಂಗಡಿಯಿಂದ ರೇಷನ್ ಸಾಗಿಸಲು ಕಷ್ಟಪಡುವುದನ್ನು ಕಂಡ ಸ್ಥಳೀಯ ಮಾಣಿ ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಗೆ ಉಚಿತ ರಿಕ್ಷಾ ವ್ಯವಸ್ಥೆಯನ್ನ ಮಾಡುವ ಮೂಲಕ ಮಾದರಿ ಜನಸ್ನೇಹಿ ಸೇವೆಯನ್ನ ಆರಂಭಿಸಿದ್ದು, ಈ ಸೇವೆ ಸಾರ್ವಜನಿಕ ವಲಯದಲ್ಲಿ ಬಹಳ ಪ್ರಶಂಸೆಗೆ ಪಾತ್ರವಾಗಿದೆ. ಮಾಣಿ ಗ್ರಾಮದ ವ್ಯಾಪ್ತಿಯಲ್ಲಿ ಬಹಳ ದೂರದಿಂದ ಜನರು ಬಂದು ಪಡಿತರ ಪಡೆದುಕೊಂಡು ಹೋಗ್ತಾರೆ. ಲಾಕ್ಡೌನ್ ಸಮಯದಲ್ಲಿ ವಾಹನ ಸೌಕರ್ಯ ಇಲ್ಲದೆ ತಲೆಹೊರೆಯಲ್ಲೂ ಕೂಡ ರೇಷನ್ ಕೊಂಡೊಯ್ಯಲಾಗದೆ ಗ್ರಾಮಸ್ಥರು ಅನಾನುಕೂಲದಿಂದಾಗಿ ಒದ್ದಾಡುತ್ತಿದ್ರು. ಇದನ್ನು ಗಮನಿಸಿದ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಚಿ ಅವರು ಸದಸ್ಯರಾದ ಸುದೀಪ್ ಕುಮಾರ್ ಶೆಟ್ಟಿ, ಇಬ್ರಾಹಿಂ ಕೆ ಮಾಣಿ, ಮೆಲ್ವಿನ್, ಕಿಶೋರ್ ಮಾರ್ಟಿಸ್ ಅವರ ತಂಡ ರೇಷನ್ ಪಡೆದು ಮನೆಗೆ ಸಾಗಿಸುವ ಗ್ರಾಮಸ್ಥರಿಗೆ ಪಂಚಾಯತ್ ವತಿಯಿಂದ 2 ಉಚಿತ ವಾಹನದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ರೇಷನ್ ಸಾಗಾಟಕ್ಕಾಗಿಯೇ 2 ರಿಕ್ಷಾಗಳ ವ್ಯವಸ್ಥೆಯನ್ನ ಮಾಡಿದ್ದು, ಇದರೊಂದಿಗೆ ಈ ಸೇವೆಯನ್ನ ವ್ಯವಸ್ಥಿತವಾಗಿ ಪಂಚಾಯತ್ ಲೆಕ್ಕದಲ್ಲಿ ಜನಸ್ನೇಹಿ ಸೇವೆಯನ್ನ ಮುಂದುವರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಪಂಚಾಯತ್ನ ಜನಸ್ನೇಹಿ ಸೇವೆ ಸಾರ್ವಜನಿಕ ವಲಯದಲ್ಲಿ ಬಹಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ಲ ಸದಸ್ಯರಿಗೆ ಮನವರಿಕೆ ಮಾಡಿ ಅವರ ಸಹಕಾರದೊಂದಿಗೆ ಅದನ್ನು ವಿನಿಯೋಗಿಸಬಹುದು. ಅದಕ್ಕೆ ಶಾಸಕರು ಅಥವಾ ಸಂಸದರು ಇನ್ನಿತರ ಯಾರದ್ದು ಕೂಡ ಅದಕ್ಕೆ ಅನುಮೋದನೆ ಬೇಕಾಗಿಲ್ಲ. ಅದು ಪಂಚಾಯತ್ ಅಧ್ಯಕ್ಷರ ಒಂದು ಜವಾಬ್ದಾರಿ ಮತ್ತು ಕರ್ತವ್ಯ. ಈ ನಿಟ್ಟಿನಲ್ಲಿ ಮಾಣಿ ಗ್ರಾಮ ಪಂಚಾಯತ್ನಲ್ಲಿ ನಾವು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಮಾಣಿಯಲ್ಲಿರುವಂಥ ನ್ಯಾಯಬೆಲೆ ಅಂಗಡಿ ಏನಿದೆ, ಅಲ್ಲಿಂದ ಸಾರ್ವಜನಿಕರು ಈ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಮನೆಗೆ ಸಾಮಗ್ರಿಗಳನ್ನು ಸಾಗಿಸಲಿಕ್ಕೆ ತುಂಬ ಕಷ್ಟಪಡುತ್ತಿರುವುದನ್ನು ಕಂಡು ನಾವು ಪಂಚಾಯತ್ ವತಿಯಿಂದ ವಾಹನದ ವ್ಯವಸ್ಥೆ ಅಂದರೆ ರಿಕ್ಷಾದ ವ್ಯವಸ್ಥೆ ಉಚಿತವಾಗಿ ಎಲ್ಲರಿಗೂ ಅದು ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಅವರನ್ನು ಆಹಾರ ಸಾಮಗ್ರಿ ಸರಿಯಾದ ರೀತಿಯಲ್ಲಿ ಮನೆಗೆ ಮುಟ್ಟಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ವಾಹನದ ವ್ಯವಸ್ಥೆಯನ್ನು ನಮ್ಮ ಪಂಚಾಯತ್